ನಮಸ್ಕಾರ ಸ್ನೇಹಿತರೆ. ಈ ಭೂಮಿಯ ಮೇಲೆ 750 ಕೋಟಿ ಜನರು ಇದ್ದರೂ ಕೂಡ ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರು ಭಿನ್ನರಾಗಿದ್ದಾರೆ. ಎಲ್ಲರಿಗೂ ಕೈ, ಕಾಲು, ಮೂಗು, ತಲೆ, ಹೊಟ್ಟೆ ಇದ್ದರೂ ಕೂಡ ಅವರ ಮಾತನಾಡುವ ರೀತಿ, ಅವರ ಗುಣ, ಅವರ ಸ್ವಭಾವ, ಅವರ ದೃಷ್ಟಿ ಎಲ್ಲವೂ ಬೇರೆ ಬೇರೆಯಾಗಿರುತ್ತದೆ. ಹಾಗೆಯೇ ಆ ಮನುಷ್ಯನ ದೇಹದ ಭಾಗಗಳು ಕೂಡ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತದೆ. ಇದರ ಜೊತೆಗೆ ಮನುಷ್ಯನ ದೇಹದ ಮೇಲೆ ಮಚ್ಚೆಗಳು ಕೂಡ ಇರುತ್ತವೆ. ಆದರೆ ಈ ಮಚ್ಚೆಗಳನ್ನು ನೋಡಿ ಇದು ನಮ್ಮ ಅಂದವನ್ನು ಕೆಡಿಸುತ್ತದೆ ಎಂದು ಕೆಲವರು ಮುಜುಗರಕ್ಕೆ ಒಳಗಾಗುತ್ತಾರೆ. ಆದರೆ ಈ ಮಚ್ಚೆಗಳು ಎಂಬುದು ಕೆಲವರಿಗೆ ಹುಟ್ಟಿದ ನಂತರ ಬರುತ್ತದೆ. ಆದರೆ ಕೆಲವರಿಗೆ ಮಚ್ಚೆಗಳು ವಂಶ ಪಾರಂಪರಿಕವಾಗಿ ಬರುತ್ತವೆ. ಮನುಷ್ಯನ ದೇಹದ ಹಲವಾರು ಭಾಗಗಳಲ್ಲಿ ಈ ಮಚ್ಚೆಗಳು ಕಾಣುತ್ತವೆ. ಕೆಲವರಿಗೆ ಮುಖದ ಮೇಲೆ ಇದ್ದರೆ ಇನ್ನು ಕೆಲವು ಕೈಯಲ್ಲೋ ಕಾಲಲ್ಲೋ ಇರುತ್ತವೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಭಾಗದಲ್ಲಿ ಮಚ್ಚೆಗಳು ಇರುವುದು ಸರ್ವೇ ಸಾಮಾನ್ಯ ಹಾಗೂ ಇದ್ದೇ ಇರುತ್ತವೆ. ಆದರೆ ಮನುಷ್ಯನ ದೇಹದ ಯಾವ ಭಾಗದಲ್ಲಿ ಮಚ್ಚೆಗಳು ಇದ್ದರೆ ಅದರ ಅರ್ಥ ಏನು ಎಂಬುದನ್ನ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಬನ್ನಿ ಸ್ನೇಹಿತರೆ, ಈ ಮಚ್ಚೆಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಚ್ಚೆಗಳು ಪಾದದಲ್ಲಿ ಚಿಕ್ಕದಾಗಿ ಕಪ್ಪು ಬಟ್ಟು ಇದ್ದರೆ ಆ ವ್ಯಕ್ತಿ ಹೆಚ್ಚು ಪ್ರವಾಸ ಮಾಡುತ್ತಾನೆ ಎಂದರ್ಥ. ಹಾಗೆಯೇ ಮನುಷ್ಯನ ಬಲಗೈ ಮೇಲೆ ಮಚ್ಚೆ ಇದ್ದರೆ ಅದು ಶುಭವಾಗುತ್ತದೆ ಎಂದರ್ಥ. ಹಾಗೆಯೇ ಎಡಗೈನ ಅಂಗೈ ಮೇಲೆ ಮಚ್ಚೆ ಇದ್ದರೆ ಅವರು ಹಣವನ್ನು ಹೆಚ್ಚು ಉಡಾಯಿಸುತ್ತಾರೆ ಎಂದರ್ಥ. ಹಾಗೆಯೇ ತಲೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅವರು ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನಮಾನದಲ್ಲಿ ಬೆಳೆಯುತ್ತಾರೆ ಎಂದು ಅರ್ಥ. ಕೈಯಲ್ಲಿ ಕಡುಕಂಪು ಬಣ್ಣದ ಮಚ್ಚೆ ಇದ್ದರೆ ಅವರ ಕೌಶಲ್ಯ ಅಥವಾ ಅದೃಷ್ಟ ಚೆನ್ನಾಗಿರುತ್ತದೆ ಎಂದರ್ಥ. ಮನುಷ್ಯನ ಬೆನ್ನಲ್ಲಿ ಮಚ್ಚೆ ಇದ್ದರೆ ಅವರು ಜೀವನದಲ್ಲಿ ಬರೀ ಬೇರೆ ರೀತಿಯ ಹೊರೆಗಳನ್ನು ಹೊರುತ್ತಾ ಸಂಪೂರ್ಣವಾಗಿ ಜೀವನ ಕಳೆಯುತ್ತಾರೆ ಎಂದರ್ಥ. ಮನುಷ್ಯನ ಬೆನ್ನಲ್ಲಿ ಮಚ್ಚೆ ಇದ್ದರೆ ಅವರು ತಮ್ಮ ಭಾರವಲ್ಲದೆ ಬೇರೆಯವರ ಭಾರವನ್ನು ಕೂಡ ಹೊತ್ತಿಕೊಳ್ಳುತ್ತಾರೆ ಎಂದರ್ಥ. ದೇಹದ ಮುಂಭಾಗದಲ್ಲಿ ಮಚ್ಚೆ ಇದ್ದರೆ ಅವರು ಯಶಸ್ಸನ್ನು ಹೆಚ್ಚು ಆಕರ್ಷಿಸುತ್ತಾರೆ ಎಂದರ್ಥ. ಎರಡು ಭುಜಗಳ ಮಧ್ಯೆ ಮಚ್ಚೆ ಇದ್ದರೆ ಅವರು ಯಾವಾಗಲೂ ಪರೋಪಕಾರಿ, ಉದಾರಿಗಳೇ ಆಗಿರುತ್ತಾರೆ ಎಂದರ್ಥ. ಮೂಗಿನ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅವರಿಗೆ ಧನ ಸಂಪತ್ತು ಹೆಚ್ಚುತ್ತದೆ ಎಂದರ್ಥ. ಹಾಗೆಯೇ ಮೂಗಿನ ಎಡಭಾಗದಲ್ಲಿ ಮಚ್ಚೆ ಇದ್ದವರು ಪರಿಶ್ರಮಿಗಳು ಮತ್ತು ಸಫಲತೆಯನ್ನು ಅನುಭವಿಸುತ್ತಾರೆ ಎಂಬುದು ಸಾರುತ್ತದೆ. ಬೆನ್ನಿನ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅದು ಅವರ ಅದೃಷ್ಟದ ಹಾದಿಯನ್ನು ತೋರಿಸುತ್ತದೆ. ಹಾಗೆ ಅವರು ಒಳ್ಳೆಯ ಸಾಧನೆಯನ್ನು ಮಾಡುತ್ತಾರೆ ಎಂದು ಅರ್ಥ ಸೂಚಿಸುತ್ತದೆ. ಎಡಗಲ್ಲದ ಮೇಲೆ ಮಚ್ಚೆ ಇರುವವರಿಗೆ ಗೃಹಸ್ಥ ಜೀವನದಲ್ಲಿ ಹಣದ ಅಭಾವ ಇರುತ್ತದೆ ಎಂದರ್ಥ. ಗದ್ದದ ಮೇಲೆ ಮಚ್ಚೆ ಇರುವವರು ಸದಾ ಆರೋಗ್ಯವಂತರಾಗಿರುತ್ತಾರೆ ಹಾಗೂ ಬೇರೆಯವರ ಬಗ್ಗೆ ಒಳ್ಳೆಯದನ್ನೇ ಬಯಸುತ್ತಾರೆ ಎಂದರ್ಥ. ಕಂಠ ಅಂದರೆ ನಾಲಿಗೆಯ ಮೇಲೆ ಮಚ್ಚೆ ಇರುವವರು ಸದಾ ಚಾಣಾಕ್ಷರಾಗಿರುತ್ತಾರೆ ಎಂದು ಹೇಳುತ್ತದೆ. ಕಾರಣ ಚಾಣಕ್ಯರಿಗೂ ಕೂಡ ನಾಲಿಗೆಯ ಮೇಲೆ ಮಚ್ಚೆ ಇತ್ತಂತೆ. ಬಲಭಾಗದ ತೊಡೆಯ ಮೇಲೆ ಮಚ್ಚೆ ಇದ್ದರೆ ಅವರು ಅದೃಷ್ಟರೆಂದು ಸೂಚಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಮನುಷ್ಯನ ದೇಹದ ಭಾಗದಲ್ಲಿ ಇರುವ ಚಿಕ್ಕ ಪುಟ್ಟ ಮಚ್ಚೆಗಳು ಎಷ್ಟೆಲ್ಲ ಅರ್ಥವನ್ನು ಸೂಚಿಸುತ್ತವೆ ಎಂದು. ಮಚ್ಚೆಗಳು ಇದೆ ಎಂದು ಬೇಸರ ಮಾಡಿಕೊಳ್ಳಬೇಡಿ. ಅವು ನಿಮ್ಮ ಅದೃಷ್ಟವನ್ನ, ದುರಾದೃಷ್ಟವನ್ನ ಹಾಗೂ ಜೀವನದ ದಾರಿಯನ್ನು ಕೂಡ ತೋರಿಸುತ್ತವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಭವಿಷ್ಯ ಅನ್ನೋದು ಒಂದು ಅಗೋಚರ. ಭವಿಷ್ಯ ಹೇಗಿರುತ್ತೆ ಅನ್ನೋದು ಯಾರಿಗೂ ಸಹಿತ ಗೊತ್ತಿರುವುದಿಲ್ಲ. ಆದರೂ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ನಾನಾ ರೀತಿಯ ಪ್ರಯಾಸಗಳು ಈ ಭೂಮಿಯ ಮೇಲೆ ಆದಿಕಾಲದಿಂದಲೂ ನಡೆಯುತ್ತಾನೆ ಇವೆ. ಕೆಲವರು ಸೂರ್ಯ ಚಂದ್ರರಿಂದ ಹಾಗೂ ಇನ್ನು ಕೆಲವರು ನಕ್ಷತ್ರಗಳ ಸಹಾಯದಿಂದ ಭವಿಷ್ಯವಾಣಿಯನ್ನು ನುಡಿಯಲು ಪ್ರಯತ್ನ ಪಡುತ್ತಾರೆ. ಇನ್ನು ಕೆಲವರು ಸಂಖ್ಯಾಶಾಸ್ತ್ರದಿಂದ ಹೇಳಲು ಪ್ರಯತ್ನಿಸಿದರೆ, ಇನ್ನು ಕೆಲವರು ಕೈ ಮೇಲಿರುವ ರೇಖೆಗಳನ್ನು ನೋಡಿ ಆಗು ಹೋಗುಗಳ ಬಗ್ಗೆ ಹೇಳಲು ಪ್ರಯತ್ನ ಪಡುತ್ತಾರೆ. ಆದರೆ ಅವು ಭವಿಷ್ಯದಲ್ಲಿ ಆಗುತ್ತವೋ ಬಿಡುತ್ತವೋ ಅನ್ನೋದು ಆ ಭಗವಂತನಿಗೆ ಗೊತ್ತು. ಆದರೂ ಈ ಪ್ರಯತ್ನಗಳು, ಈ ಪ್ರಯಾಸಗಳು ನಡೆಯುತ್ತಾನೆ ಇವೆ, ಮುಂದೆಯೂ ನಡೆಯುತ್ತಾನೆ ಇರುತ್ತವೆ. ಅದರಲ್ಲೂ ಮನುಷ್ಯನಿಗೆ ಮದುವೆಯ ವಿಷಯದಲ್ಲಿ ತುಂಬಾ ಜನಕ್ಕೆ ಕುತೂಹಲ ಇರುತ್ತದೆ. ಯಾವಾಗ ತಮಗೆ ಮದುವೆ ಆಗುತ್ತದೆ, ಯಾವ ರೀತಿಯ ಹುಡುಗ ಅಥವಾ ಹುಡುಗಿ ಸಿಗುತ್ತಾಳೆ ಎನ್ನುವುದು ಎಲ್ಲರಿಗೂ ಕುತೂಹಲಕಾರಿ ಆದಂತಹ ವಿಷಯವಾಗಿದೆ. ಹಸ್ತಮುದ್ರಿಕಾ ಶಾಸ್ತ್ರ ಅಂದರೆ ಪಾಲ್ಮಿಸ್ಟ್ರಿ ಮೂಲಕ ಕೆಲವರು ಭವಿಷ್ಯವನ್ನು ಹೇಳಲು ಕೂಡ ಪ್ರಯತ್ನ ಪಡುತ್ತಾರೆ. ಹಸ್ತಮುದ್ರಿಕಾ ಶಾಸ್ತ್ರ ಅಥವಾ ಪಾಲ್ಮಿಸ್ಟ್ರಿ ತುಂಬಾ ಆಸಕ್ತಿದಾಯಕವಾಗಿದ್ದು ಹಾಗೂ ಕುತೂಹಲಕರ ಕೂಡ ಆಗಿರುತ್ತದೆ.
ಈ ಹಸ್ತಮುದ್ರಿಕಾ ಶಾಸ್ತ್ರ ಸುಮಾರು 2000 ವರ್ಷಗಳ ಹಿಂದೆಯೇ ಚೈನಾ ದೇಶದಲ್ಲಿ ಪ್ರಚಲಿತವಾಗಿತ್ತು ಎಂದು ತಿಳಿದು ಬರುತ್ತದೆ. ಮಾನವ ಭವಿಷ್ಯ ನುಡಿಯುವುದರಲ್ಲಿ ಹಸ್ತಮುದ್ರಿಕಾ ಶಾಸ್ತ್ರವನ್ನ ಅತ್ಯಂತ ಪ್ರಮುಖವಾಗಿ ಬಳಸುತ್ತಿದ್ದನೆಂದು ಕೂಡ ನಂಬಲಾಗಿದೆ. ಅದೃಷ್ಟ ದಶೆ ಮತ್ತು ಭವಿಷ್ಯಗಳನ್ನು ತಿಳಿಸುವ ಅನೇಕ ಜ್ಯೋತಿಷ್ಯ ಶಾಸ್ತ್ರಗಳು ತಮ್ಮದೇ ಆದ ವಿಚಾರದೊಂದಿಗೆ ಹಸ್ತಮುದ್ರಿಕಾ ಶಾಸ್ತ್ರವನ್ನು ಕೂಡ ಬಳಸಿ ಭವಿಷ್ಯವನ್ನು ಹೇಳಲು ಪ್ರಯತ್ನ ಪಡುತ್ತಾರೆ. ಎಲ್ಲ ಕೃತಿಗಳು ಹಸ್ತದಲ್ಲಿ ಮೂಡಿರುವ ಪ್ರತಿಯೊಂದು ರೇಖೆಯ ಸ್ಥಿರತೆ, ಬೆಳವಣಿಗೆ ಮತ್ತು ಆಕಾರವನ್ನು ಆಧರಿಸಿ ಮಾನವನ ಭವಿಷ್ಯ, ಆರೋಗ್ಯ, ಆಯಸ್ಸು, ಯೋಗ, ಸಂತಾನ ಯೋಗ, ಕಂಕಣ ಭಾಗ್ಯ ಮತ್ತು ಇತರೆ ಭವಿಷ್ಯಗಳನ್ನು ನುಡಿಯುವ ಪ್ರಯತ್ನವನ್ನು ಮಾಡುತ್ತಾರೆ. ಅದರಲ್ಲಿ ಮದುವೆಯ ರೇಖೆ ಅತ್ಯಂತ ಕುತೂಹಲ ಮೂಡಿಸುವಂತಹ ರೇಖೆಯಾಗಿದೆ. ಈ ಮದುವೆಯ ರೇಖೆ ನಮ್ಮ ಹಸ್ತಗಳಲ್ಲಿ ಯಾವ ರೀತಿ ಇರುತ್ತದೆ, ಹೇಗೆ ಇರುತ್ತದೆ, ಎಲ್ಲಿರುತ್ತದೆ, ಅದರ ಮಹತ್ವವೇನು, ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ನಿಮ್ಮ ಭವಿಷ್ಯವನ್ನ, ನಿಮ್ಮ ಮದುವೆಯನ್ನ, ನಿಮ್ಮ ಮನದಲ್ಲಿ ಇರುವಂತಹ ಆತಂಕವನ್ನ ದೂರ ಮಾಡಲು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಒಂದು ವಿಚಾರ ನಿಮ್ಮ ಗಮನದಲ್ಲಿರಲಿ. ಇಲ್ಲಿ ನಾವು ಯಾರ ಭವಿಷ್ಯವನ್ನು ಹೇಳಲು ಹೋಗುತ್ತಿಲ್ಲ, ಆದರೆ ಪಾಲ್ಮಿಸ್ಟ್ರಿ ಅಂದ್ರೆ ಹಸ್ತಮುದ್ರಿಕಾ ಶಾಸ್ತ್ರದ ಬಗ್ಗೆ ತಿಳುವಳಿಕೆ ನೀಡಲು ಪ್ರಯತ್ನ ಪಡ್ತಿದ್ದೀವಿ ಅನ್ನೋದು ನಿಮಗೆ ಗೊತ್ತಿರಲಿ. ಮದುವೆ, ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತದೆ. ಒಳ್ಳೆಯ ಹುಡುಗ ಆಗಲಿ, ಒಳ್ಳೆಯ ಹುಡುಗಿಯಾಗಲಿ ಸಿಗೋದು ನಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ಅಂತಹದ್ರಲ್ಲಿ ಮದುವೆಯ ಬಗ್ಗೆ ಎಲ್ಲರಿಗೂ ಕುತೂಹಲ, ಆತುರ, ಆತಂಕ ಎಲ್ಲರ ಮನಸ್ಸಿನಲ್ಲಿ ಇರುತ್ತದೆ. ಹಾಗೆಯೇ ಮದುವೆಯನ್ನು ಮಾಡುವ ಮೊದಲು ನಮ್ಮ ಗುರು ಹಿರಿಯರು ನಮ್ಮ ಜಾತಕವನ್ನ, ನಮ್ಮ ರಾಶಿ ಭವಿಷ್ಯ ಕೂಡ ನೋಡುತ್ತಾರೆ. ಯಾಕಂದ್ರೆ ನಮ್ಮ ಭವಿಷ್ಯ ಅಂದರೆ ಗಂಡ ಹೆಂಡತಿಯರ ಭವಿಷ್ಯ ಚೆನ್ನಾಗಿರಲಿ ಎಂದು ಈ ಎಲ್ಲ ಮಾಹಿತಿಯನ್ನು ನೋಡಿ ಆಮೇಲೆ ಮದುವೆಯನ್ನ ಫಿಕ್ಸ್ ಮಾಡುತ್ತಾರೆ. ಬನ್ನಿ ಸ್ನೇಹಿತರೆ, ಈಗ ನಮ್ಮ ಕೈಯಲ್ಲಿ ಆ ಮದುವೆಯ ರೇಖೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಯಾವ ರೀತಿ ಇರುತ್ತದೆ ಎನ್ನುವುದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಿಮ್ಮ ಕಿರುಬೆರಳಿನ ಕೆಳಗೆ ಇರುವ ರೇಖೆಯೇ ಮದುವೆಗೆ ಸಂಬಂಧಿಸಿದ್ದು. ಕೆಲವರಿಗೆ ಮದುವೆ ರೇಖೆ ಇಲ್ಲದಿರಬಹುದು, ಅಥವಾ ಮದುವೆ ರೇಖೆಯ ಬೆರಳಿನ ಕೆಳಗಡೆ ಮೇಲ್ಭಾಗಕ್ಕೆ ಬಾಗಿದಂತಿರಬಹುದು. ಒಂದಕ್ಕಿಂತ ಹೆಚ್ಚು ಮದುವೆ ರೇಖೆ ಕೂಡ ಇರುವ ಸಾಧ್ಯತೆ ಇರುತ್ತದೆ. ಇಷ್ಟೊಂದು ಬಗೆ ಇರುವ ಮದುವೆ ರೇಖೆಯ ಬಗ್ಗೆ ತಿಳಿದುಕೊಳ್ಳುವುದು ಹೇಗೆ ಎಂಬುದು ನಿಮ್ಮ ಪ್ರಶ್ನೆಯಾಗಿದ್ದರೆ ಯೋಚನೆ ಮಾಡಬೇಡಿ. ತುಂಬ ಸರಳವಾಗಿ ಇಂದಿನ ಈ ವಿಡಿಯೋದಲ್ಲಿ ಹೇಳಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೊಂದು ವಿಶೇಷವಾದಂತಹ ವಿಚಾರ ಏನೆಂದರೆ, ಪುರುಷರಿಗಾದರೆ ಎಡಗೈಯಲ್ಲಿರುವ ಮದುವೆ ರೇಖೆಯನ್ನು ಹಾಗೂ ಮಹಿಳೆಯರಿಗಾದರೆ ಬಲಗೈಯಲ್ಲಿರುವ ಮದುವೆ ರೇಖೆಯನ್ನು ನೋಡಬೇಕು. ಮದುವೆ ರೇಖೆ ಮೇಲ್ಭಾಗವಾಗಿ ಬಾಗಿದ್ದರೆ ಏನರ್ಥ? ಮದುವೆ ರೇಖೆ ಹೆಚ್ಚು ಪ್ರಮಾಣದಲ್ಲಿ ಮೇಲ್ಮುಖವಾಗಿ ಬಾಗಿದಂತೆ ಇದ್ದರೆ ವೈವಾಹಿಕ ಜೀವನ ಸಂತುಷ್ಟವಾಗಿರುತ್ತದೆ. ಅದರ ಅರ್ಥ ಮದುವೆ ವಿಚಾರವಾಗಿ ತುಂಬ ಚಿಂತೆ ಮಾಡುವ ವಿಚಾರ ಇರುವುದಿಲ್ಲ. ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಬಾಳ ಸಂಗಾತಿಯನ್ನು ನೀವು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ. ನಿಮಗೆ ಪ್ರಸ್ತಾವ ಬಂದ ಸಂಗಾತಿಯ ರೇಖೆಯು ಹಾಗೆ ಇದ್ದರೆ ಅತ್ಯುತ್ತಮ ದಾಂಪತ್ಯಕ್ಕೆ ಉದಾಹರಣೆ ಆಗಲಿದೆ. ಮದುವೆ ರೇಖೆ ಕೆಳಮುಖವಾಗಿ ಬಾಗಿದ್ದರೆ ಏನರ್ಥ? ಈ ರೀತಿಯ ರೇಖೆ ನಿಮ್ಮ ಕೈಯಲ್ಲಿದ್ದರೆ ವೈವಾಹಿಕ ಜೀವನದಲ್ಲಿ ಅಸಮಾಧಾನ ಇರುತ್ತದೆ. ಇಂತಹವರ ಮದುವೆ ಬದುಕು ಯಶಸ್ವಿಯಾಗುವುದು ಕಷ್ಟ. ಕೆಳಮುಖವಾಗಿ ಬಾಗಿದಂತೆ ರೇಖೆ ಇದ್ದರೆ ಸಮಸ್ಯೆಗಳು ನಿಶ್ಚಿತ. ಈ ರೀತಿ ರೇಖೆ ಇರುವವರಿಗೆ ಮದುವೆ ಬಗ್ಗೆ ನಂಬಿಕೆ ಇರುವುದಿಲ್ಲ, ಅಥವಾ ಮದುವೆಯ ಬಗ್ಗೆ ನಕಾರಾತ್ಮಕ ಭಾವನೆ ಇರುತ್ತದೆ. ಇಂಥವರು ಮದುವೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹಾಗೂ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಇರಬೇಕು. ಅದೇ ಜೀವನ. ಅದಕ್ಕೆ ಅನ್ನೋದು ಸ್ನೇಹಿತರೆ, ಲೈಫ್ ಈಸ್ ಫುಲ್ ಆಫ್ ಅಡ್ಜಸ್ಟ್ಮೆಂಟ್. ಯಾಕಂದರೆ ಎಲ್ಲರಿಗೂ ಎಲ್ಲ ತರಹದ ರೇಖೆಗಳು ಇರುವುದಿಲ್ಲ. ಮದುವೆ ರೇಖೆ ಕೆಳಮುಖವಾಗಿ ಬಾಗಿ ಹೃದಯ ರೇಖೆಯನ್ನು ಛೇದಿಸಿದ್ದರೆ ಏನರ್ಥ? ಈ ರೀತಿಯ ರೇಖೆ ಇದ್ದರೆ ವೈವಾಹಿಕ ಜೀವನದಲ್ಲಿ ಆಸಕ್ತಿ ಇರುವುದಿಲ್ಲ. ಪರ್ಯಾಯ ಆಲೋಚನೆಗಳು ಹೊಳೆಯುತ್ತಾನೆ ಇರುತ್ತವೆ. ಮದುವೆ ಎಂಬುದರಲ್ಲಿ ಇವರಿಗೆ ನಂಬಿಕೆ ಇರುವುದಿಲ್ಲ. ಉಂಗುರದ ಬೆರಳಿನವರೆಗೆ ಇರುವ ನೇರ ರೇಖೆ ಇದ್ದರೆ ಏನರ್ಥ? ಮದುವೆ ರೇಖೆ ನೇರವಾಗಿದ್ದು ಉಂಗುರದ ಬೆರಳುಗಳನ್ನು ದಾಟಿ ಮೇಲ್ಭಾಗದಿಂದ ಉದ್ದನೆಯ ರೇಖೆಯೊಂದಿಗೆ ಮದುವೆ ರೇಖೆಯು ಛೇದಿಸಿದರೆ ಅಂತಹವರ ಬಾಳ ಸಂಗಾತಿ ಅಗಾಧವಾದ ಸಂಪತ್ತನ್ನು ತರುತ್ತಾರೆ ಎಂದರ್ಥ.
ಮದುವೆ ಮೂಲಕ ಇವರು ಶ್ರೀಮಂತರಾಗಿರುತ್ತಾರೆ. ಒಂದು ವೇಳೆ ಬಾಳ ಸಂಗಾತಿ ಶ್ರೀಮಂತರಿಲ್ಲದಿದ್ದರೆ ಮದುವೆ ನಂತರ ಸಿರಿವಂತಿಕೆ ಬರುತ್ತದೆ ಅಥವಾ ವಿವಾಹದ ನಂತರ ಉತ್ತಮ ಉದ್ಯೋಗಾವಕಾಶ ಹಾಗೂ ಬಿಸ್ನೆಸ್ನಲ್ಲೂ ಒಳ್ಳೆಯ ಅವಕಾಶ ಕಾದಿರುತ್ತದೆ ಎಂದರ್ಥ. ಅಂದರೆ ಸಂಪೂರ್ಣವಾಗಿ ಮದುವೆ ಆದ ಮೇಲೆ ಇವರ ಜೀವನ ಉಜ್ವಲಿಸುತ್ತದೆ ಎಂದು ಈ ರೇಖೆ ನಮಗೆ ಹೇಳುತ್ತದೆ. ಒಂದಕ್ಕಿಂತ ಹೆಚ್ಚು ಮದುವೆ ರೇಖೆ ಇರುವುದು ಏನರ್ಥ? ಹೌದು ಸ್ನೇಹಿತರೆ, ಒಂದಕ್ಕಿಂತ ಹೆಚ್ಚು ನಿಮ್ಮ ಕೈಯಲ್ಲಿ ಮದುವೆ ರೇಖೆ ಇದ್ದರೆ ನೀವು ಪದೇ ಪದೇ ಪ್ರೀತಿ ಮಾಡುತ್ತೀರಾ. ಒಬ್ಬರನ್ನು ಬಿಟ್ಟು 4 ಜನಕ್ಕೆ ಪ್ರೀತಿ ಮಾಡುತ್ತೀರಾ. ಒಬ್ಬರ ಮೇಲೆ ನಿಮಗೆ ನಂಬಿಕೆ ಇರುವುದಿಲ್ಲ. ಹೀಗಾಗಿ ಪದೇ ಪದೇ ನಿಮಗೆ ಪ್ರೀತಿಯಾಗುವುದು, ಮದುವೆ ಮಾಡಿಕೊಳ್ಳಲು ಇಷ್ಟಪಡುವುದು ಈ ರೇಖೆಯ ಒಂದು ವಿಶೇಷತೆಯಾಗಿದೆ. ಮದುವೆ ರೇಖೆ ಕೊನೆಯಲ್ಲಿ ಕವಲೊಡೆದಿದ್ದರೆ ಏನರ್ಥ? ಒಂದು ವೇಳೆ ನಿಮ್ಮ ಕೈಯಲ್ಲಿ ಮದುವೆ ರೇಖೆ ಕೊನೆಯಲ್ಲಿ ಕವಲೊಡೆದಿದ್ದರೆ ಇಂಥವರಿಗೆ ವಿವಾಹ ವಿಚ್ಛೇದನ ಆಗುತ್ತದೆ ಎಂದು ಹೇಳಲಾಗುತ್ತದೆ. ಇಂತಹ ರೇಖೆಗಳು ಹೊಂದಿದ್ದರೂ ಕೂಡ ಕೆಲವರು ಆರಾಮವಾಗಿ ಸಂತೋಷವಾಗಿ ತಮ್ಮ ಜೀವನದಲ್ಲಿದ್ದಾರೆ. ಮದುವೆ ರೇಖೆ ಮೇಲೆ ಅಡ್ಡ ರೇಖೆ ಇದ್ದರೆ ಏನರ್ಥ? ಮದುವೆ ರೇಖೆ ಮೇಲೆ ಅಡ್ಡ ರೇಖೆ ಇದ್ದರೆ ವಿಪರೀತ ಸಾಮರ್ಥ್ಯ ಮತ್ತು ಉತ್ಕಟವಾದ ಲೈಂಗಿಕ ಆಸಕ್ತಿ ಇರುತ್ತದೆ ಎಂದರ್ಥ. ಇಂಥವರು ತುಂಬಾ ರಸಿಕತೆಯನ್ನು ಹೊಂದಿರುತ್ತಾರೆ. ಆದರೆ ಇವರು ಮದುವೆಯನ್ನು ಆಗಲು ಇಚ್ಛೆ ಪಡುತ್ತಿರುವುದಿಲ್ಲ. ಮದುವೆಯ ಹೊರತಾಗಿಯೂ ಕೇವಲ ಲೈಂಗಿಕ ಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಕೊಳ್ಳಲು ಆಸಕ್ತಿಯುಳ್ಳವರಾಗಿರುತ್ತಾರೆ. ಮದುವೆ ರೇಖೆ ಇಲ್ಲದಿದ್ದರೆ ಏನರ್ಥ? ಹೌದು ಸ್ನೇಹಿತರೆ, ಒಂದು ವೇಳೆ ಮದುವೆ ರೇಖೆ ಇಲ್ಲದಿದ್ದರೆ ಇಂಥವರು ಲೌಕಿಕ ಜೀವನದಲ್ಲಿ ಆಸಕ್ತಿಯೇ ಇರುವುದಿಲ್ಲ. ಆದರೂ ಮದುವೆ ಆಗಿದ್ದಲ್ಲಿ ಲೈಂಗಿಕ ಜೀವನದಲ್ಲಿ ನಿರಾಸಕ್ತರಾಗಿರುತ್ತಾರೆ. ಹೀಗಾಗಿ ಗಂಡ ಅಥವಾ ಹೆಂಡತಿ ಪರಸ್ಪರ ಲೈಂಗಿಕ ವಿಷಯದಲ್ಲಿ ತುಂಬಾ ನಿರಾಸಕ್ತರಾಗಿರುತ್ತಾರೆ. ಸ್ನೇಹಿತರೆ, ರೇಖೆಗಳು ಏನೇ ಹೇಳಲಿ, ಆದರೂ ನಮ್ಮ ದೃಢ ಶಕ್ತಿ, ನಮ್ಮ ಮನಸ್ಸು ನಮ್ಮ ಭವಿಷ್ಯವನ್ನ ರೂಪಿಸುವುದರಲ್ಲಿ ಬೇರೆ ಮಾತೇ ಇಲ್ಲ. ಹೌದು, ರೇಖೆಗಳನ್ನ, ನಮ್ಮ ಹಣೆ ಬರಗಳನ್ನ ಬದಲಿಸುವ ಶಕ್ತಿ ಮಾನವನ ಹೃದಯದಲ್ಲಿದೆ. ಅದಕ್ಕೆ ನಾವು ನಮ್ಮ ಮನಸ್ಸನ್ನು ಮಾಡಬೇಕು. ನಾವು ನಮ್ಮ ಮನಸ್ಸುಗಳನ್ನು ಮಾಡಿದಾಗ ಇಂತಹ ರೇಖೆಗಳಿಗೆ ಸವಾಲನ್ನು ಒಡ್ಡಿ ಅವುಗಳ ವಿರುದ್ಧವಾಗಿ ನಾವು ಈಜಿ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು, ಮದುವೆಯನ್ನು ಕೂಡ ಆಗಬಹುದು, ಒಳ್ಳೆಯ ಸಂಸಾರವನ್ನು ಕೂಡ ಮಾಡಬಹುದೆಂದು ನನ್ನ ಅನಿಸಿಕೆಯಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಟೇಕ್ ಕೇರ್. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆಗಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ, ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ.